ಕೋಸ್ಟಲ್ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಒಕ್ಕೂಟ ಆಯೋಜಿಸುತ್ತಿರುವಂತಹ ನಗರದ ವಿಕಾಸ್ ಕಾಲೇಜ್ ಅರ್ಪಿಸುವ ಕೋಸ್ಟಲ್ವುಡ್ ಪ್ರೀಮಿಯರ್ ಲೀಗ್ನ 2018ರ ತಂಡದ ಟ್ರೋಫಿಯ ಪ್ರಚಾರಾರ್ಥಾಂಗವಾಗಿ ಮೆರವಣಿಗೆ ನಡೆಯಿತು. ನಗರದ ನೆಹರು ಮೈದಾನದಿಂದ ಆರಂಭಗೊಂಡಂತ ಮೆರವಣಿಗೆಯು ಬಲ್ಲಾಳ್‌ಬಾಗ್, ಲಾಲ್‌ಬಾಗ್ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಸಂಚಾರ ಕೈಗೊಳ್ಳಲಾಯಿತು. ಮೆರವಣಿಗೆಗೆ ಬಿಜೆಪಿ ಮುಖಂಡ ಜಿತೇಂದ್ರ ಕೊಟ್ಟಾರಿ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಒಕ್ಕೂಟ ಅಧ್ಯಕ್ಷ ಪಮ್ಮಿ ಕೊಡಿಯಾಲ್‌ಬೈಲ್, ಸಂಘಟನಾ ಕಾರ್ಯದರ್ಶಿ ಅಸ್ಗರ್ ಮುಡಿಪು, ಕ್ರೀಡಾ ಕಾರ್ಯದರ್ಶಿ ಅರುಣ್ ಶೆಟ್ಟಿ ಕಡಂದಲೆ ಮತ್ತಿತರರು ಉಪಸ್ಥಿತರಿದ್ದರು. ಭೂಮಿ ರಂಗ ಏನ ದಾಂಡು ಮೂಲ ಚೂರು ಬಂದು ತೂಲೆಯೇ ನನಸರು ರಂಗದ ಕಲನು ಚೂರು ಬಂತು ನ ಬಂತು ರಟ್ಟು ಕೈನೆ ಸೇರಾದು ಚೂರು ತಾಟಿನ ಬಟ್ಟು ರಂಗದ ಕಲನು ಭೂಮಿ ರಂಗ ಏನ ದಾಂಡು ಮೂಲ ಚೂರು ಬಂದು ತೂಲೆಯೇ ನನಸರು